ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರಧಾನ ರಸ್ತೆಯಲ್ಲಿರುವ ರಾಷ್ಟ್ರೀಯ ಅಕಾಡೆಮಿ ಶಾಲೆಯಲ್ಲಿ ಕಸಬಾ ಹೋಬಳಿಯ ಕ್ರೀಡಾಕೂಟ ಆಯೋಜಿಸಲಾಯಿತು. ಶಟಲ್, ಖೋ-ಖೋ, ಹೈ ಜಂಪ್, ಲಾಂಗ್ ಜಂಪ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರೀಯ ಅಕಾಡೆಮಿ ಶಾಲೆಯ ಶಿಕ್ಷಕರಾದ ಪರಮೇಶ್, ಕ್ರೀಡೆಯು ನಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಅಭಿವೃದ್ಧಿಯ ಮೂಲವಾಗಿದೆ ಎಂದರು. ಕ್ರೀಡೆ ನಮ್ಮ ದೇಹದ ರಕ್ತ ಪರಿಚಲನೆಗೆ ಸಹಕಾರಿಯಾಗಿದೆ. ಮತ್ತೊಂದೆಡೆ ಇದು ನಮ್ಮ ಮೆದುಳಿನ ಬೆಳವಣಿಗೆಯಲ್ಲಿ ಪ್ರಯೋಜನಕಾರಿಯಾಗಿದೆ. ಕ್ರೀಡೆಗಳನ್ನು ವ್ಯಾಯಾಮದ ಅತ್ಯುತ್ತಮ ಸಾಧನವೆಂದು ಪರಿಗಣಿಸಲಾಗುತ್ತದೆ. ಯಶಸ್ವಿ ವ್ಯಕ್ತಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಲು ಮಾನಸಿಕ ಬೆಳವಣಿಗೆಯು ನಮ್ಮ ಶಾಲಾ ದಿನಗಳಿಂದ ಪ್ರಾರಂಭವಾಗುತ್ತದೆ. ಆದರೆ ದೈಹಿಕ ಬೆಳವಣಿಗೆಗೆ ವ್ಯಾಯಾಮವು ಕ್ರೀಡೆಯ ಮೂಲಕ ನಾವು ಪಡೆಯುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಪರಮೇಶ್, ರಂಗನಾಥ್, ವಿಜಯಕುಮಾರ್ ನಾಯಕ, ಶಶಿಕಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಫಸ್ಟ್ ಪ್ಲೇಸ್. ಫಿಫ್ಟೀನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಅಕ್ಷಯ ಪೂರ್ತಿ ಹೆಸರು ಗೊತ್ತಿಲ್ಲ ಬಮ್ಮ. ಅಭಿಷೇಕ್ ಅಂಡ್ ಟೀಮ್. ಬಾಯ್ಸ್ ಅಲ್ಲಿ 4 ಇವೆಂಟ್ಸ್: ಬಾಸ್ಕೆಟ್ ಬಾಲ್ ಫಸ್ಟ್ ಪ್ಲೇಸ್, ಫುಟ್ಬಾಲ್ ಫಸ್ಟ್ ಪ್ಲೇಸ್, ಶಟಲ್ ಬ್ಯಾಡ್ಮಿಂಟನ್ ಫಸ್ಟ್ ಪ್ಲೇಸ್, ಹ್ಯಾಂಡ್ ಬಾಲ್ ಸೆಕೆಂಡ್ ಪ್ಲೇಸ್. ಈ 4 ತಂಡಗಳು ಏನಾದರೂ ವೇದಿಕೆಯಲ್ಲಿ ಬಾಸ್ಕೆಟ್ ಬಾಲ್, ಫುಟ್ಬಾಲ್, ಶಟಲ್ ಬ್ಯಾಡ್ಮಿಂಟನ್, ಹ್ಯಾಂಡ್ ಬಾಲ್. ಇಷ್ಟು ಜನ ಶಟಲ್ನಲ್ಲಿ ಅವಿಷ್ಕರ್ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಗುಹಾನ್ 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ. ದಯಮಾಡಿ ಇಷ್ಟು ವಿದ್ಯಾರ್ಥಿಗಳು ಬನ್ನಿ. ಅದೇ ರೀತಿ ಯಶವಂತ್ ನಾಯಕ್ 1500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ. ಯಶವಂತ್ ನಾಯಕ್. ಸುಷ್ಮೇಂದರ್ ಆಮರ್ ಪ್ರೋ ಯಶವಂತ್ ನಾಯಕ್ 1500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ. ಸುಷ್ಮೇಂದರ್ ಯಾಮರ್ ಥ್ರೋನಲ್ಲಿ ಪ್ರಥಮ ಸ್ಥಾನ. ಸುಷ್ಮೇಂದರ್ ಯಾಮರ್ ಥ್ರೋನಲ್ಲಿ ಪ್ರಥಮ ಸ್ಥಾನ. ಹರ್ಷನ್ ಹೈ ಜಂಪ್ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ. ಹರ್ಷನ್. ಅದೇ ರೀತಿ ಹರ್ಷನ್ ಟ್ರಿಬಲ್ ಜಂಪ್ ಅಲ್ಲಿ ದ್ವಿತೀಯ ಸ್ಥಾನ. ಹರ್ಷನ್ ಹೈ ಜಂಪ್ ಅಂಡ್ ಟ್ರಿಬಲ್ ಜಂಪ್ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಿರ್ತಾನೆ. ಆದಿತ್ಯ 110 ಮೀಟರ್ ಓಟ ಹರ್ಡಲ್ಸ್ ಅಲ್ಲಿ ಥರ್ಡ್ ಪ್ಲೇಸ್, 3ನೇ ಸ್ಥಾನ. ಆದಿತ್ಯ. ಅಭಿಷೇಕ್ 110 ಮೀಟರ್ ಹರ್ಡಲ್ಸ್ ಅಲ್ಲಿ ಪ್ರಥಮ ಸ್ಥಾನ. ಅಭಿಷೇಕ್ ಎಂ. ಅಭಿಷೇಕ್ ಅಂಡ್ ಟೀಮ್ 4x100 ಮೀಟರ್ ರಿಲೇ ಪ್ರಥಮ ಸ್ಥಾನ. ಅಕ್ಷಯ ಸೆಕೆಂಡ್ ಪ್ಲೇಸ್ ಡ್ರಾಯಿಂಗ್ ಕಾಂಪಿಟೇಷನ್. ಈ ಎಲ್ಲ ವಿದ್ಯಾರ್ಥಿಗಳು ಕಸಬಾ ಹೋಬಳಿ ಮಟ್ಟ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ವತಿಯಿಂದ ಭಾಗವಹಿಸಿ ಈ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಹಂತ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು
ಪ್ರಶಸ್ತಿಗಳನ್ನ ಗಳಿಸಲಿ ಅಂತೇಳಿ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಗೆದ್ದಿರೋರೆಲ್ಲ ಇಲ್ಲೇ ಇರಿ. ಪ್ಲೀಸ್ ಅಟೆನ್ಷನ್, ಪ್ಲೀಸ್ ಬೇಸ್